ಡ್ರಗ್ಸ್ ಪ್ರಕರಣದಲ್ಲಿ ಅನುಶ್ರೀ ಪಾತ್ರ ಇಲ್ಲ, ಅನುಶ್ರೀ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ರು ಎಂಬಂತಹ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ನೀಡಿಲ್ಲ ಎಂದು ಡ್ಯಾನ್ಸರ್ ಕಿಶೋರ್ ಹೇಳಿಕೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟೀಕರಣ ನೀಡಿದ ಡ್ಯಾನ್ಸರ್ ಕಿಶೋರ್, ಚಾರ್ಜ್ ಶೀಟ್ನಲ್ಲಿ ಇರುವುದೆಲ್ಲವೂ ಸಂಪೂರ್ಣ ಸುಳ್ಳು. ಅನುಶ್ರೀಗೂ ಡ್ರಗ್ಸ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ನಾವು ಯಾವುದೇ ಡ್ರಗ್ಸ್ ಪಾರ್ಟಿಯನ್ನ ಮಾಡಿಲ್ಲ. ಅನುಶ್ರೀ ಅಂತಹ ಹುಡುಗಿಯೂ ಅಲ್ಲ. ಅನುಶ್ರೀ ಜೊತೆ ಡ್ರಗ್ಸ್ ಪಾರ್ಟಿ ಮಾಡಿಲ್ಲ. ನಾನು ಅನುಶ್ರೀಗೆ ಕೇವಲ ಕೊರಿಯೋಗ್ರಾಫರ್ ಮಾಡ್ತಾ ಇದ್ದೆ ಹೊರತು ಅನುಶ್ರೀ ಅವರ ಜೊತೆಗೆ ಬೇರೆ ಯಾವುದೇ ಸಂಬಂಧವಿಲ್ಲ. ಈಗ ಹಬ್ಬಿರುವ ಸುಳ್ಳು ವಿಚಾರದ ಹಿಂದೆ ಬೇರೆ ಯಾರೋ ಇರಬಹುದು. ನಾನು 2 ಬಾರಿ ಡ್ರಗ್ಸ್ ತೆಗೆದುಕೊಂಡಿದ್ದೇನೆ. ಈಗ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗ್ತಾ ಇದ್ದೇನೆ ಎಂದಿದ್ದಾರೆ. ಇಯರ್ಸ್ ಬ್ಯಾಕ್ ಇಲ್ಲೊಂದು ಮಂಗಳೂರಲ್ಲಿ ಡಾನ್ಸ್ ಕ್ಲಾಸ್ ಓಪನಿಂಗ್ ಇತ್ತು. ಆವಾಗ ಅವ್ರು ಸಿಕ್ಕಿದ್ರು ಅಷ್ಟೇ. ಬೇರೆ ಯಾವಾಗಲೂ ಯಾವುದೇ ನಾವು ಪಾರ್ಟಿ ಮಾಡಲಿಲ್ಲ. ಯಾವುದು ನಮ್ಗೆ ಸಂಬಂಧ ಇಲ್ಲ. ತರುಣ್ ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಈಗೀಗ ಇದ್ದಾರೆ ಅನುಶ್ರೀ ಅಂತ ಹೇಳಿ. ಅವರಿಗೆ ಫೈನಲ್ಗೆ ಒಂದು ಕೊರಿಯೋಗ್ರಾಫ್ ಮಾಡಬೇಕು, ಅದು ನೀನೇ ಮಾಡಬೇಕು ಅಂತ. ಓಕೆ, ನಾನು ಬರ್ತೀನಿ ಅಂತ ಹೇಳಿ 2009 ನಾನು ಅವ್ರಿಗೆ ಕೊರಿಯೋಗ್ರಾಫ್ ಮಾಡಿದೆ. 1 ವೀಕ್ ನಾವು ಒಳ್ಳೆ ರಿಹರ್ಸಲ್ ಎಲ್ಲ ಮಾಡಿದ್ವಿ. ಆ ಶೋ ಅಲ್ಲಿ ಅವರು ಇನ್ನೂ ಕೂಡ ಆದರು. ಅವರು ಅದರಲ್ಲಿ ಪ್ರಶಸ್ತಿ ಕೂಡ ಪಡೆದ್ರು. ಅದ್ರ ಮೇಲೆ ನಾನು ಕಾಂಟ್ಯಾಕ್ಟ್ ಅಲ್ಲಿಗೆ ಕ್ಲೋಸ್ ಆಯಿತು ನಮ್ಮದು. ರೀಸೆಂಟ್ಲಿ ಒಂದು 4-5 ಇಯರ್ಸ್ ಬ್ಯಾಕ್ ಇಲ್ಲೊಂದು ಡಾನ್ಸ್ ಕ್ಲಾಸ್ ಓಪನಿಂಗ್ ಸೆರೆಮನಿ ಇತ್ತು. ಆವಾಗ ಅವರು ಇದು ಸ್ಟೇಟ್ಮೆಂಟ್ ಅಲ್ಲ, ಇದು ನಾವು ಡಾನ್ಸ್ ಕ್ಲಾಸ್ ರಿಹರ್ಸಲ್ ಮಾಡಿರೋದು ಹೌದು. ನಾವು ಮನೇಲಿ ಬಂದು ಅಡಿಗೆ ಮಾಡಿ ಊಟ ಮಾಡೋದು ಹೌದು. ಅದರ ಮೇಲೆ ಏನೆಲ್ಲ ಸ್ಟೇಟ್ಮೆಂಟ್ ಇದೆ ಅದು ಅಲ್ವೇ ಅಲ್ಲ ಮೇಡಮ್. ಒನ್ ಟೈಮಲ್ಲಿ ಕನ್ಸ್ಯೂಮ್ ಮಾಡಿದ್ದೀನಿ. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನು ಲೈಫಲ್ಲಿ ಅದಕ್ಕೆ ನಾನು ಇದು ಮಾಡಲ್ಲ. ನಾನು ಯಾರಿಗೂ ಅದಕ್ಕೆ ಹೇಳಲ್ಲ. ಎಲ್ರಿಗೂ ನಾನು ಇದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕನ್ಸ್ಯೂಮ್ ಅದೆಲ್ಲ ಮಾಡಬೇಡಿ, ಅದೆಲ್ಲ ಒಳ್ಳೇದಲ್ಲ ಅಂತ ಅಷ್ಟೇ. ಅವರು ವಿನ್ ಆದ್ಮೇಲೆ ನಮಗೆ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಅಲ್ಲಿ ಫುಲ್ ಡಿನ್ನರ್ಸ್ ಮಾಡಿಸಿ ನಮ್ಮನ್ನು ಕಳ್ಸಿಕೊಟ್ಟಿದ್ದಾರೆ. ನಮ್ಗೆ ಏನೆಲ್ಲ ಪೇಮೆಂಟ್ ಬೇಕು ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಅಂಥದ್ದೇನು ನಾವು ಪಾರ್ಟಿನೂ ಮಾಡಲಿಲ್ಲ, ಎಂಥದ್ದು ಇದು ಮಾಡಲಿಲ್ಲ, ಸೇವನೆ ಮಾಡಲಿಲ್ಲ. ನಾವು ಅನುಶ್ರೀ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅದೆಲ್ಲ ಸುಳ್ಳು ಮಾಹಿತಿ ಮೇಡಮ್. ಅನುಶ್ರೀ ಮತ್ತೆ ನಂಗೆ ಏನೋ ಅಂಥದ್ದೇನು ನಂಟು ಇಲ್ಲ. ಅವರೊಂದು ಒಳ್ಳೆ ಒಂದು ಹಾರ್ಡ್ ವರ್ಕಿಂಗ್, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಾನೇ ಓದ್ಲಿಲ್ಲ ಅದನ್ನು, ಯಾಕೆಂದ್ರೆ ನಂಗೆ ಗೊತ್ತಿಲ್ಲ ಎಂತ ಆಗತ್ತೆ ಇದ್ರಲ್ಲಿ, ಎಂತ ವಿಷಯ ಅಂತ ಹೇಳಿ. ಬಟ್ ಇವತ್ತು ಬೆಳಿಗ್ಗೆ ನಾನು ನ್ಯೂಸ್ ನೋಡ್ತಾ ಇದ್ದೀನಿ, ನಂಗೆ ತುಂಬಾ ಬೇಸರ ಆಗಿತ್ತು. ಯಾಕೆ ಇವರು ಅನುಶ್ರೀ ಪದೇ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನೊಂದು ಸ್ಟೇಟ್ಮೆಂಟ್ ಕೊಡೋಣ ಅಂತ ನಾನು ಬಂದಿದ್ದೀನಿ. ನಾನು ಅವರು ಎಲ್ಲ ಹೇಳಿದ್ದಾರೆ ಮಾಹಿತಿ. ನಾನು ಎಂತ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು, ನಾನು ಕೊಟ್ಟಿದ್ದೀನಿ. ಬಟ್ ಏನು ಅನುಶ್ರೀ ಬಗ್ಗೆ ಮಾಹಿತಿ ಏನಿದೆಯಲ್ವಾ, ಅದೆಲ್ಲ ರಾಂಗ್. ಅನುಶ್ರೀದು ಹೆಸರು ಬಂದಿರ್ಬೋದು, ಅನುಶ್ರೀ ಪರಿಚಯ ಇದೆಯಾ ಅಲ್ಲ, ತರುಣ್ ಹತ್ರ ಕೇಳಿರ್ಬೋದು, ನನ್ನ ಹತ್ರ ಕೇಳಿರ್ಬೋದು. ಬಟ್ ಅನುಶ್ರೀ ಇದೆಲ್ಲ ಮಾಡ್ತಾರೆ, ಇಲ್ಲಿ ಪಾರ್ಟಿ ಮಾಡಿದ್ದಾರೆ, ಅಲ್ಲಿ ಪಾರ್ಟಿ ಅದೆಲ್ಲ ನಾನು ಹೇಳಲೇ ಇಲ್ಲ. ನಾನು ಅಂತದೇನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ನಾನು ಆ ಚಾರ್ಜ್ ಶೀಟ್, ನನಗೆ ಫಸ್ಟ್ ಆಫ್ ಆಲ್ ಚಾರ್ಜ್ ಶೀಟ್ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಮತ್ತೆ ಆವಾಗ ಆ ಟೈಮಲ್ಲಿ ಮತ್ತೆ ನಂಗೆ ಎಲ್ಲ ನನ್ನ ಹತ್ರ ಮಾಹಿತಿ ಎಲ್ಲ ಕೇಳ್ತಾ ಇದ್ರು, ಎಲ್ಲ ನಾನು ಉತ್ತರ ಕೊಡ್ತಾ ಇದ್ದೆ. ಬಟ್ ಸೈನ್ಸ್ ಹಾಕಿಸಿದ್ದಾರೆ, ಹೌದು ಕರೆಕ್ಟ್. ಬಟ್ ಈಗ ರೀಸೆಂಟ್ ಆಗಿ ಈ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ, ಅನುಶ್ರೀ ಹೀಗೆ ನಂಟಿದೆ, ಕಿಶೋರ್ ಬಾಯ್ ಬಿಟ್ಟಿದಾನ, ಅದು ಮಾಡಿದಾನ, ಇದು ಮಾಡಿದಾನ. ಬಟ್ ಆ ಪ್ರಕರಣಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅನುಶ್ರೀ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ.